ಕ್ವಾರಂಟೈನ್ನಲ್ಲಿ ಇರೋರು ಹೊರಗಡೆ ಸುತ್ತಾಡಿದರೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕಲಾಗುವುದು ಅಂತ ಉಡುಪಿ ಡಿಸಿ ಜಿ ಜಗದೀಶ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಹೊರದೇಶ ರಾಜ್ಯಗಳಿಂದ 6,000 ಮಂದಿ ಉಡುಪಿಗೆ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಸ್ವಾಗತ ಮಾಡಿ ಕ್ವಾರಂಟೈನ್ ಮಾಡಿದ್ದೇವೆ. ಕ್ವಾರಂಟೈನ್ನಲ್ಲಿ ಇರೋರು ಹೊರಗಡೆ ಓಡಾಡ್ತಾ ಇದ್ದಾರೆ ಎನ್ನುವಂತಹ ಬಗ್ಗೆ ದೂರುಗಳು ಬಂದಿದೆ. ಹೋಟೆಲ್ ಹಾಸ್ಟೆಲ್ಗಳಿಂದ ಹೊರಗಡೆ ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಇನ್ನು ಕ್ವಾರಂಟೈನ್ನಲ್ಲಿ ಇರೋರು ಓಡಾಡೋದು ಎಪಿಡೆಮಿಕ್ ಆಕ್ಟ್ಗೆ ವಿರುದ್ಧವಾಗಿದೆ. ಓಡಾಡೋದು ಕಂಡು ಬಂದ್ರೆ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೇವೆ. ಸೆಕ್ಷನ್ 188 ಪ್ರಕಾರ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿಕೊಳ್ತೇವೆ. ಇನ್ನು ಜಿಲ್ಲಾ ಪ್ರವೇಶಕ್ಕೆ ಕೊಟ್ಟಿರುವಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮಿಂದಾಗಿ ಉಡುಪಿಯ ಜನರಿಗೆ ರೋಗ ಹರಡಬಾರದು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನನಗೆ ಅಲ್ಲಲ್ಲಿ ದೂರ ಬರ್ತಾ ಇದೆ. ಕ್ವಾರಂಟೈನ್ ವ್ಯವಸ್ಥೆಯಲ್ಲಿ ಇರುವಂಥವರು, ಹೋಟೆಲ್ನಲ್ಲಿ ಇರುವಂಥವರು ಮತ್ತು ಹಾಸ್ಟೆಲ್ನಲ್ಲಿ ಮತ್ತು ಶಾಲೆಗಳಲ್ಲಿರುವಂಥವರು ಕೆಲವರೆಲ್ಲ ಹೊರಗಡೆ ಬಂದು ಓಡಾಡ್ತಾ ಇದ್ದಾರೆ ಅನ್ನೋದು ದೂರುಗಳು ಬರ್ತಾ ಇದೆ. ಭಾಳ ಮುಖ್ಯವಾಗಿ ನಾವು ನಿಮಗೆಲ್ಲರಿಗೂ ಸೂಚನೆ ಕೊಡೋದೇನೆಂದರೆ, ಯಾವುದೇ ಕಾರಣಕ್ಕೂ ನೀವು ಹೊರಗಡೆ ಬಂದು ಹೊರಗಡೆ ಜನರ ಸಂಪರ್ಕ ಬೆಳೆಸೋದಾಗಲಿ, ಹೊರಗಡೆ ಬಂದು ಓಡಾಡೋದಾಗಲಿ ಇದು ಎಪಿಡೆಮಿಕ್ ಆ್ಯಕ್ಟ್ಗೆ ವಿರುದ್ಧವಾದ ಕೆಲಸ ಆಗ್ತದೆ. ಹಾಗಾಗಿ ಯಾರಾದರೂ ಇಂಥ ಕೆಲಸವನ್ನು ಮಾಡಿದರೆ ಅಂಥವರಿಗೆ ಮುಲಾಜಿಲ್ಲದೆ ಜಿಲ್ಲಾಡಳಿತ ಸೆಕ್ಷನ್ 188 ಪ್ರಕಾರ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತದೆ. ಹಾಗಾಗಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ಬಂದಿದ್ದೀರಿ, ಕ್ವಾರಂಟೈನ್ ಮಾಡಿದ್ದೀವಿ, ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು. ಯಾರಿಗೂ ಸಹ ನಿಮ್ಮಿಂದಾಗಿ ಕಾಯಿಲೆ ಹರಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಇದನ್ನೆಲ್ಲರೂ ಸಹ ಗಮನಿಸಬೇಕು. ಅದನ್ನು ತಪ್ಪದೇ ಪಾಲನೆ ಮಾಡಬೇಕು.